ವೀರಮಂಗಲಕ್ಕೆ ಏನು ಆ, ಅಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿಯೂ ಕೂಡ ನಾವು ಈ ವರ್ಷ ಹೆಚ್ಚಿನ ಜನರ ನಿರೀಕ್ಷೆಯನ್ನು ಮಾಡ್ತೇವೆ. ನಮಗೆ ಕನಸಿತ್ತು ಅದನ್ನು ದೊಡ್ಡ ರೀತಿಯಲ್ಲಿ ನಾವು ಮಾಡಬೇಕು. ಅಲ್ಲಿ ಮಹಾಲಿಂಗೇಶ್ವರ ಏನು ತೀರ್ಥ ಸ್ನಾನ ಮಾಡುವಾಗ ಅಲ್ಲಿ ಎಲ್ಲ ಜನರು ಭಕ್ತಾದಿಗಳು ಅದರ ಜೊತೆ ತೀರ್ಥ ಸ್ನಾನವನ್ನು ಮಾಡಬೇಕು ಅಂತ ನಮ್ಮ ಹತ್ರ ಕಲ್ಪನೆ ಇತ್ತು. ಏನು ನಾವು ಅಲ್ಲಿ ಒಂದು ಚಿಕ್ಕ ಡ್ಯಾಮನ್ನು ಕಟ್ಟುವಂಥ ಪ್ಲ್ಯಾನನ್ನು ಕೂಡ ನಾವು ಮಾಡಿದ್ದೀವಿ. ಆದರೆ ನಾವು ಈಗ ನಮ್ಮ ಬೆಳ್ಳಿಪಾಡಿಯಲ್ಲಿ ಡ್ಯಾಮನ್ನು ಮಾಡಿದರೆ ಅದರ ನೀರು ಅಲ್ಲಿವರೆಗೆ ಬರ್ತದೆ. ಹೀರಮಂಗಲದಲ್ಲಿ ಅದರ 0 ಪಾಯಿಂಟ್ ಆಗ್ತದೆ. ಅಲ್ಲಿ ದೊಡ್ಡ ರೀತಿಯಲ್ಲಿ ನೀರು ನಿಲ್ಲುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕಾಗಿ ನಮಗೆ ಪರ್ಮಿಷನ್ ಸರ್ಕಾರದಿಂದ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಡ್ಯಾಮ್ ಮಾಡಿದರೆ ಈ ಡ್ಯಾಮ್ ಮಾಡಿದ್ರೆ ವೇಸ್ಟ್ ಆಗ್ತದೆ, ಆ ನೀರೇ ಇಲ್ಲಿವರೆಗೆ ನಿಲ್ತದೆ. ಅದು ಆದ ನಂತರ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗಲೂ ಮೈನರ್ ಇರಿಗೇಷನಿಂದ ಅದಕ್ಕೆ ಬೇಕಾಗುವಂಥ ತಡೆಗೋಡೆ, ಕೂತ್ಕೊಳ್ಳಿಗೆ ಗ್ಯಾಲರಿ ಮತ್ತು ಒಂದು ಅಷ್ಟು ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಕೂಡ ಅಲ್ಲಿ ಮಾಡಿ ಅದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಆ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತೇವೆ. ಬಹುಶಃ ಇನ್ನು 1-2 ವರ್ಷದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ.